विष्णु गुरुर्देवो महेश्वरः गुरु साक्षात् परब्रह्म तस्मै श्रीगुरवे नमः। ओम यजमानस्याः तैलदीपा प्रतिष्ठापनाख्यं कर्म करिष्ये। गणानान्तं गणपतिं गवामे कविं कवीनामुपवश्यवस्तनं ज्येष्ठराजं ब्रह्मणः ब्रह्मण अस्पत आनश्वन्मन्नोतिभिस्सेह साधनं श्रीविघ्नेश्वराय नमः। शान्ताकारं भुजगशयनं पद्मनाभं दरेशं विश्वाधारं गरुडदर्शं मेघवर्णशुभाङ्गं लक्ष्मीकान्तकमलनयनं योगवृद्ध्याम्यगम्यं वन्दे विष्णुं भोवयहरं सर्वलोकैकनाथम्। अरिष्टानि वयानि च शान्तरत्तो कुर्वन्तु मङ्गलं गुरुहं सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणे नमोऽस्तुते। आदित्यादि सूर्यादि नवग्रह देवता प्रार्थनां समर्पयामि। आदित्याय सोमाचांगारक उदाय गुरु शुक्र शनि राहु केतु अष्टदिक्पालकार्य आदित्यादि सूर्यादि नवग्रह देवता प्रार्थनां समर्पयामि। सर्वेभ्यो नमः। इदं यजमानस्याः साप्तमूलः मृतो विदार्पति स्वः भवे जन्मने जन्मने। दिन विशेष पण्णडग शोभाकृते नाम संवत्सರದ ಶಾಲಿ ವಾಹನ ಶಕ ಸಾರಥ ಬ್ರಹ್ಮೋತ್ತರ 25 ಕೃತ ಶಕ 2023 ಶ್ರವಣ ನಕ್ಷತ್ರ ಮಕರ ರಾಶಿ ನಡತನುಂಡು ಈ ಸಮಯದವತ್ತು ದೀಪನ ಪ್ರಜ್ವಲನ ಮೂಲಕವಾದ ಕರ್ಕಾಟಕ ಲಗ್ನ ದೀಪನ ಪ್ರಜ್ವಲನ ಅಂತಾರೆ ವಿಶೇಷವಾದಂತ ಸಂಸಂದಾನಡು ಶೋಭಾಕೃತ ನಾಮ ಸಂವತ್ಸರದ ವಿಶೇಷವಾದಂತ ಪಣ್ಣಾಣಗ ಕನ್ಯಾ ಮಾಸ ಶುಭವಾರ ಶುಭ ನಕ್ಷತ್ರ ವಿಶೇಷವಾದಂತ ಪಣ್ಣಾಣಗ ನವಮಿ ತಿಥಿ ಬಹಳ ವಿಶೇಷವಾದಂತದ್ದು ಕೋಟೆ ಬಯ್ಯಗೆ 7 ಗಂಟೆ 58 ಬೊಕ್ಕ ನಡೆದಂತನ ಅಡಿಮುಟ್ಟ ಅಷ್ಟಮಿ ತಿಥಿ ಉಂಟು ಐದು ಬೊಕ್ಕವು ನವಮಿ ತಿಥಿ ಸಾಧಾರಣವಾದ ಬಯ್ಯದ ಸಾಧಾರಣವಾದ 5:30 5:45 ಗಂಟೆ ಮುಟ್ಟವು ಕೂಡ 5:48 ಮುಟ್ಟವು ಕೂಡ ನವಮಿ ತಿಥಿ ಉಂಟು ಈ ಬಯ್ಯಗೆ ಅಂಚೆ ಸಮಣ ಬತ್ತೊಟ್ಟು ಎಲ್ಲ ದಿನೊಟ್ಟು ಐದು ಬೊಕ್ಕ ದಶಮಿ ತಿಥಿ ಬರ್ಕೊಂಡು ಅಂಚೆ ಸಮಣ ಬತ್ತೊಟ್ಟು ವರ್ಷಂ ಪ್ರತಿ ಮಲ್ಪಣವು ಏತೋ ವರ್ಷಲಾಗಾಯ್ತ ನಮ್ಮದು ಬತ್ತಂತನ ಆರಾಧ್ಯ ಕ್ಷೇತ್ರವಾದಂಥ ಸೋಮನಾಥ ದೇವರಾವಡು ಗೋಕರ್ಣನಾಥೇಶ್ವರ ದೇವರ ಸಂಧಾನಡಾವಡು ಶ್ರೀ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿನ ಆಶೀರ್ವಾದ ಅವಡು ಪ್ರತಿಯೊಂದು ಕೂಡ ದೇವರ ಹಂತ ಹಂತವಾದಂಥದ್ದು ಒಂದೇ ರೀತಿಯಾದಂಥ ದೇವರೇ ಎಲ್ಲೇ ರೀತಿಯಾದಂಥ ರೂಪರೇಷ ಪ್ರಕಾರವಾದ ಒಂದೇ ರೀತಿಯಾದಂಥ ಹಂತ ಹಂತವಾದ ಬಳಿಯೊಂದು ಬಂತಂತರೂ ಶಕ್ತಿವಾದಂಥ ದೇವರ ಒಂದು ಅನುಗ್ರಹ ಪ್ರಸಾದ ಮಾಡಿದೆ ಅಂಚಿತರ ದೇವರ ಸಂಧಾನ ಅಡಗ ಇಳಿತೊಟ್ಟು ಇಡಿಮುಟ್ಟವು ಕೂಡ ಸಾಧಾರಣವಾದ ಈ ಸಂಸ್ಥೆ ಉದ್ಘಾಟನಾ ಮಾಡಪಾದ ಕೊರ್ದು ಸಾಧಾರಣವಾದ ಒಂದು 25 ವರ್ಷ ಕರೆದುಬಹುದು ಅಂಚದವರ ನಲ್ಲಾದ ಕೂಡ ದೇವರೇ ಬೆಳ್ಳಿ ಮಹೋತ್ಸವ ವಜ್ರ ಮಹೋತ್ಸವ ಸುವರ್ಣ ಮಹೋತ್ಸವ ಇಂಚಿತರ ಮಾತ ಆಚರಣೆ ಪ್ರತಿ ಶಕ್ತಿ ಸೇವೆ ಸದಾಕಾಲ ದೇವರ ಅನುಗ್ರಹಿಸಿಕೊಂಡು ನಮ್ಮ ದೇವರಿಗೆ ಪ್ರಾರ್ಥನೆ ಐಕೊಂಪಣೆ ಪ್ರತಿಯೊಂದು ಕೂಡ ಕಾರ್ಯಕ್ರಮದೊಳಗ ಯೋಗ ಭಾಗ್ಯ ಭಗವಂತನ ಅನುಗ್ರಹ ಪ್ರಸಾದ ಬೋಡೇ ಬೋಡಾಕೊಂಡು ಪ್ರತಿಯೊಂದು ಕೂಡ ಇಪ್ಪ ನನಗೆ ಜೀವನೋಡು ಕಷ್ಟ ಇದೆಯಾ ಜೀವನೋಡು ಕಷ್ಟ ಬತ್ತ ನನಗೆ ಗೊತ್ತಾಕೊಂಡು ಇದು ಪರಿವೇ ಇಂಚ ಅನ್ಪಡದೆ ಕಷ್ಟ ಬತ್ತಿದ್ರೆ ನನಗೆ ಅದಕ್ಕೆ ಸುಖ ಪ್ರಾಪ್ತಿ ಆಗ ಸಾಧ್ಯನೇ ಇದ್ದಿ ಅಂಚೆ ಸಮಡ ಮತ್ತು ಐಕ್ಯ ಗುರುಮಂಡಲ ಕಲಶ ಮಂಡಲ ಹೋಮದ ಹವನ ಮಂಡಲ ಗಣಪತಿಯವರ ಸ್ವತ್ತಿಗೆ ಮಂಡಲ ಈ ರೀತಿಯಾದಂಥ ಸಂಬಂಧಪಟ್ಟವಾರಂಥ ಭಂಡಾರಚೆ ಮಂತೊಂದು ತನ್ಮೂಲಕವಾದ ಕಾರ್ಯಕ್ರಮ ಬಂದಾಗ ಸುರುತ್ತ ನಂಗೆ ಪ್ರಾರ್ಥನೆ ಶ್ರೀ ಗುರುಭ್ಯೋ ನಮಃ ಎಕಡೆ ಬಂದಾಗ ಬೊಕ್ಕ ಗಣಪತಿಯವರೇ ಬೊಕ್ಕ ಏನೇನ ಋಣ ತೀರಿಸಾಧ್ಯ ಉಂಡು ಒಂಜಿ ಪೆದ್ದನ ಅಪ್ಪೆ ನಂಗೆ ಋಣ ತೀರಿಸಾಧ್ಯ ಉಂಡ ಐಕೊಂಪಣೆ ವರ್ಮ ತಿಂಗಳು ವರ್ಮ ದಿನ ಬಂಜಿ ದಿ ಸಾಂಕ್ರಮಂತ ಅಕ್ಲೂರಣ ನಂಗೆ ತೀರ ಸಾಧ್ಯ ಏಕೊಂಪಣೆ ಇಡೀ ಲೋಕಡಿ ಸ್ಥಿತಿ ಶಕ್ತಿ ಬಾಳ ಮಲ್ಲ ಅದನ್ನು ಪಡೆದೆ ಅವೇ ಸಾಣ ಪಿತೃ ಕೂಡ ಅಂತ್ಯದವರ ಕಲ್ಪಾಂತ್ಯ ಗುರು ಹಿರಣ್ಯಮ ದುಂಬದಿಗೆ ಪ್ರಾರ್ಥನೆ ಅಂತೊಂದು ಇಳಿತೊಟ್ಟು ಗುರುಗಣತಿಯರ ಮುಖೇರವಾದೆ ನಂಗೆ ಸತ್ಯನಾರಾಯಣ ದೇವರ ಪೂಜೆಪು ಅಥವಾ ಗಣಪತಿ ಹೋಮಪ್ಪು ಸತ್ಯನಾರಾಯಣ ದೇವರಿಗೆ ಪೂಜಿತ ಪ್ರಸಾದ ವಿಶೇಷವಾದ ನನಗ ಅಲ್ಪ ಪಂಚಾಮೃತ ಅಂತ ಪಡೆದು ಪೂಜಾರಿ ತೀರ್ಥರು
ఇందరికి పంచగవ్య అనుకుదారు వ్యత్యాస ఆతే పంచగవ్యಗಳ పంచాಮೃತ ವ್ಯತ್ಯಾಸ ಏನು చెప్పండి అనగా ಅಲ್ಪ ಗೋಮೂತ್ರ ಗೋಮಯ ಅಲ್ಪ ತೊಡ್ಡನೆಲ್ಲ ಸೆಕರಲ್ಲ ಆತ ವ್ಯತ್ಯಾಸ ವೇತಾಲಜ್ಜಿ ಅಂಚದವರಿಂದ ಪಂಚಗವ್ಯ ಶುದ್ಧೀಕರಣ ಅಂತಂದು ಅಗ್ನಿ ಪ್ರತಿಮೆ ಮಾಡ್ತದೆ ಅಗ್ನಿ ಮೂಲಕವಾದ ಕೊರ್ಪಣೆ ಸೇವನಶೇ ವಿಘ್ನ ನಿವಾರಕ ವಿಘ್ನೇಶ್ವರ ಸಂತೋಷವಾದ ಸ್ವೀಕಾರ ಮಂತ್ರ ನೋಡೋದವ ದೇವರಿಂದ ಪ್ರಾರ್ಥನೆ ಮಂತೋಣ್ಣೆ ದಾಯಿಕರಣಗ ಪ್ರತಿಯೊಂದು ಕೂಡ ಪಣ್ಣಾಗ ನಿಖಿಲ ದಂಪತಿಗಳು ಕುಟುಂಬ ಸಂಸಾರದ ಕ್ಲಾವಡು ಸರ್ವ ಸಿಬ್ಬಂದಿ ವರ್ಗದ ಕ್ಲಾವಡು ಪ್ರೀತಿಪೂರ್ವಕವಾದ ಆದರಣೀಯವಾದ ಲೆಪ್ಪು ಕೊರ್ನಕ್ಲ ಅತಿಥಿಗಳ ಮೂಲಕವಾದ ನಿಖಿಲ ದೀಪನ ಪ್ರಜ್ಞೆ ಅಂತಾರೆ ದೀಪನ ಪ್ರಜ್ಞೆ ಮೂಲಕವಾದ ದೇವರ ಕಾರ್ಯಕ್ರಮ ಚಾಲನೆ ಕೊರಿಯಾರೆ ಪೂಜೆ ಮಲ್ಪವಣಕ್ಲು ನಿಖಲೆ ಮಲ್ಪವಣಕ್ಲು ಇಂಕ್ಲೆ ನಮ್ಮ ಮಧ್ಯಭಾಗದ ನಮ್ಮ ಪೂಜೆ ಪುನಸ್ಕಾರಾದಿ ಮಂತ್ರಕ್ಕೆ ಒಂದು ಸಾಕ್ಷಿ ಪಡುವ ದೀಪ ಅಂಚದವರ ದೀಪನ ಪ್ರಥಮವಾದ ಪ್ರಜ್ವಲನ ಅಂತಂದು ಈಡಿತನೊಟ್ಟು ಶ್ರೀ ವಿಘ್ನೇಶ ದೇವರ ಪೂಜೆ ದುರ್ಗಾ ಪರಮೇಶ್ವರ ಪ್ರೀತತ್ವವಾರಂಥ ಪಣ್ಣಾಣಗ ಒಂದೇ ರೀತಿಯಾದಂಥ ಪಣ್ಣಾಣಗ ನವರಾತ್ರಿ ಮುರಾಣಿ 15ನೇ ತಾರೀಕಲ್ಲಾಗೈತೆ ಇನ್ನು 23ನೇ ತಾರೀಕು ಮುಟ್ಟವು ಕೂಡ ಒಂದೇ ರೀತಿಯಾದಂಥ ದೇವರು ಪಣ್ಣಾಣಗ ನವರಾತ್ರಿಡೆ ನವದುರ್ಗೆಯರ ಅವತಾರ ರೂಪಡು ಬತ್ತ ನಂತರ ವಿಶೇಷವಾದಂಥ ಪಣ್ಣಾಣಗ ನವದುರ್ಗೆಯರೇ ರಾಕ್ಷಸರನ್ನ ಮಾತ್ರ ಸಂಹಾರ ಮಂತೊಂದು ಆಯುಧವನ್ನು ವಶಪಡಿಸಿದಂಥ ದಿನವೇ ಓ ನವರಮಿ ಎಲ್ಲೆದ್ದುರುಟು ಐನೇ ವಿಜಯೋತ್ಸವ ಆಚರಣೆ ಮಾಡುವ ದಿನವೇ ವಿಜಯದಶಮಿ ಉತ್ಸವ ಅಂತ ಪಡೆದುಕೊಂಡಿದ್ದಾರೆ ಅಂಚೆ ಸಮಾಡ ಮಾತ್ರೊಟ್ಟು ಶ್ರದ್ಧಾ ಭಕ್ತಿಪೂರ್ವಕವಾದ ಮಾತ್ರೊಟ್ಟು ಈ ಇಂತೊಟ್ಟು ನೀವು ಕಾರ್ಯಕ್ರಮ ಅಂತನಾಡಿಗೆ ಆ ದುರ್ಗಾ ಪರಮೇಶ್ವರ ದೇವರ ಸಂತೋಷವಾದ ಸ್ವೀಕಾರ ತಂದು ವಿಶೇಷವಾದ ಪಣ್ಣಾಣಗ ಮಹಾಗಣ ದೇವರೆಲ್ಲ ಕೂಡ ಸಂತೋಷವಾದ ಸ್ವೀಕಾರ ತಂದು ದೈವ ದೇವರ ಏಪಲು ಕೂಡ ಮಾಯಾ ಸ್ವರೂಪಿ ಅಲ್ಲಿ ಲಪ್ಪೆನ ಕೂಡ ಏಪಲು ಕೂಡ ಅಸಾಧ್ಯವಾದಂತಹದ್ದು ದಾಯಕಣಗ ಬೊಲ್ಪೆ ದಾಯಕಣಗ ಕೇವಲ ಜಾನತಿಗೆ ಹಣದ ಬಟ್ಟಿಗೆ ದೀಪ ಸಾಧ್ಯ ಇಜ್ಜಿ ಬತ್ತಿ ಎಣ್ಣೆ ತುಡರು ಕೊತ್ತಾಂಡ ದೀಪ ಬಾಳೆ ಬತ್ತದ ಮುಟ್ಟುಡೋ ಕೂಡ ಕಳಿಂಚಿನವು ಖಂಡಿತವಾದೆ ಅಂಚದವಾರ ದೀಪ ಹೊತ್ತಾದ ಆತಂದ್ರೆ ಬಟ್ರೆ ಆ ಸಾಧಾರಣವಾದ ದೀಪ ಎತ್ತು ಗಂಟೆ ಮುಟ್ಟ ಹೊತ್ತೊಂದಕ್ಕೆ ಯಾನು ಉತ್ತರ ಬರೋ ಸಾಧ್ಯ ಉಂಡ ಈ ದಾಯಕರಣಗ ಗಾಳಿಡು ತೊಂದರೆ ಬರೋ ಸಾಧ್ಯ ಉಂಡು ದೀಪಡು ಗರ್ಕದ ಪೋಯರ ಸಾಧ್ಯ ಉಂಡು ಎಣ್ಣೆಡೆ ತಿಂದು ಪೋಯರ ಸಾಧ್ಯ ಉಂಡು ಎಣ್ಣೆ ಪಾಡ್ರೆ ಮರ್ತಪೂರ್ಣಾಣಗ ದೀಪದ ಮಹತ್ವತೆಯನ್ನು ಕಳೆ ಉಂಡು ಅವೇ ಪ್ರಕಾರವಾದ ನಮ್ಮನ್ನು ಹುಟ್ಟುನು ಆಕಸ್ಮಿಕ ಸಾವನ್ನು ಖಚಿತವಾದ ಮಂತು ಬಿಡ್ತೇವೆ ಅಂಚೆ ಸಮಯ ತೊಟ್ಟು ಮಲ್ಪ ಸೇವರ ದೇವರ ಸಂಧಾನಡು ದ್ವಾಪರ ಯುಗಡು ಕೆಲವೊಂದು ಶಿಲಾಮಯವಾದ ಕೆಲವು ಕ್ಷೇತ್ರ ಮಾತ್ರ ದೇವರ ಕಟ್ಟಿದು ಬಿಡ್ತೇನೆ ದಾಯಕರಣಗ ಕಾಂಚಿ ರಾಮೇಶ್ವರ ಮಧುರೆ ಮೀನಾಕ್ಷಿ ಉತ್ತರಕಾಶಿ ದಕ್ಷಿಣ ಕಾಶಿ ಬೇಲೂರು ಹಳೆಬೀಡು ನಾನಾ ರೀತಿಯಾದಂಥ ಕ್ಷೇತ್ರಗಳು ಚಿದಂಬರಂ ಕ್ಷೇತ್ರ ಮಾತ ಹಾಗೂ ದಾಯಕರಣ ನನಗೆ ಅಗಾಧ ಪ್ರಮಾಣ ಕನ್ನಡ ಮಾತ ಜೋಡಣೆ ಅಂತ ಬಿಡ್ತೇವೆ ದಾಯಕರಣ ಮಾತ್ರ ಒಟ್ಟು ಇದು ಒಂದು ನಮ್ಮ ಸಾಧಾರಣವಾದ ತುಗುಣ ಮಟ್ಟಿಗೆ 5 ವರ್ಷದ ದುಂಬು ಎಂಚೆತ್ತೊಂದು ಪಣ್ಣ ನನಗ 10 ಇಲ್ಲಿತ್ತು ನನಗ ಎಣ್ಮ ಇಲ್ಲಿಗೆ ಹೊಗೆಲೆ ಹೋಗ್ತದೆ ರಡ್ಡಿಲಿ ಹೊಗೆ ಹೋದ ನಂತರ ಇಲ್ಲೆಲ್ಲ ಕೂಡ ಇತ್ತಲ್ಲ ಆತ ಬರಗಾಲ ನಂಗೆ ಸ್ಥಿತಿ ಇತ್ತಂದ್ರೆ ಆ ಯುಗಡು ಎಂಚೆ ಇತ್ತು ನಂಗೆ ದಾಲ ಗೊತ್ತಿದ್ದಿ ಅಂಚದವರ ಪ್ರತಿಯೊಂದು ಕೂಡ ಎಂಜೆ ಪಣ್ಣ ನನಗ ನಮ್ಮ ಏರ್ಲ ಕೂಡ ಪರಿಪೂರ್ಣ ಇರುತ್ತೆ ಉದಾಹರಣೆಗೆ ಎದುರುಡ್ಕೊಂಡ ಬೊಂಡೊಡು ನೀರು ದುಂಜೋಣ ನಮ್ಮ ತುವೇರಿ ನನಗೊಳ್ಳುವ ಸಾಧ್ಯ ಇದ್ದಿ ನಲ್ಲ ಕೂಡ ಸಾಧ್ಯ ಇದ್ದಿ ಅಂಚದವರ ಪ್ರಕೃತಿ ಬಿಟ್ಟ ವಿಚಾರದಂಗೆ ದಾಲ ಗೊತ್ತಿದ್ದಿ ಬರ್ಸ ಬರ್ಕೊಂಡು ಪಡೆದ ಮಾತೆಲ್ಲ ಗೊತ್ತುಂಡು ಉತ್ತರ ಒಂಜಿ ಬೇಸಿರ ನೀರಾಭಿ ಆದ ಮಿತ್ತಬಹುದು ಆಕಾಶ ಸೇರಿದು ಮರಿಯಲ್ಲ ಆಣಗ ಮೋಡ ಡಿಕ್ಕಿ ಆದ ಮಾತದಿಕ್ಕೆಲ್ಲ ಬರ್ಸ ಬರ್ಕೊಂಡು ಪಡೆದೆ ದಾಯಕರಣಗ ಎಂಚ ಬರ್ಕೊಂಡು ಯಾವ ರೀತಿಯ ಅಗಾಧ ಪ್ರಮಾಣ ವರ್ಷ ಶೇಖರಣೆ ಆತ ಇಂಚಾನ್ ಪಡೆದಂಕ ದಾಲ ಗೊತ್ತುಂಡ ಇಜ್ಜಿ ದಾಯಕರಣಗ ಮಿತ್ತು ಪಾಠಂದ್ರೆ ಕಲ್ಲ ತೀರ್ಥ ಬುರ್ಜಿಗೆ ಗುರುತ್ವಾಕರ್ಷ ಬಲ ಇದ್ದಿ ಅಂಚದವರಂತ ಹೊರಟು ಈ ಬರ್ಸದ ಪ್ರಮಾಣ ಎಂಚುಂಡು ಯಾವ ರೀತಿ ಉಂಡು ನಂಗೆ ದಾಲ ಗೊತ್ತಿದ್ದಿ ಅಂಚದವರ ಇಲ್ಲಿ ಲಪ್ಪನಕ್ಕಲು ಕೂಡ ಇದ್ದಾರೆ ಲತ್ತನಕ್ಕಲು ಕೂಡ ಇದ್ದಾರೆ ಅಂಚದವರ ನಮ್ಮ ದೇವರ ಸಂಧಾನ ಎಲ್ಲ ಕೂಡ ಪರಿಪೂರ್ಣ ಇರುತ್ತೆ ದಾಯಕಣ್ಣಗ ಮಣ್ಣದೇ ದಾಯಿ ನಡುಡು ಅಂದ್ಕೊಂಡು ನನಗ ಬೇತೆ ಇಂಚಿನಾಳ ಬೇತ ರೀತಿ ಆರಂತ ಒಂದು ಸಿಮೆಂಟೆಡ್ ದೇವರ ದೈ ನಡ್ನಾಗ ಸಿಮೆಂಟೆಡ್ ಹಾಕೊಂಡ ಇಜ್ಜಿ ದಾಯಕಣ್ಣಗ ಐಲ್ಲ ಕೂಡ ಲಪ್ಪೆನ ಪೋಯರ ಸಾಧ್ಯ ಇಜ್ಜಿ ಅಂಚದವರ ದೇವರ ನಮ್ಮ ನಿಂದನೆ ಲೋಪದೋಷ ಮಲ್ಪರೆ ಏಪಲು ಕೂಡ ಸಾಧ್ಯ ಇಜ್ಜಿ ಅವು ಏಪಲು ಕೂಡ ಮಾಯಾ ಸ್ವರೂಪಿ ಇಡೀ ಲೋಕ ಬತ್ತನ ಜಗತ್ತಿಗೆ ಬತ್ತನ ಕೊರೋನಾ ಮಹಾಮಾರಿಯ ಸಾಕ್ಷಿ ಅಂಚದವರ ನನ್ನ ಮೇಲ್ಕಾಲುಗೆ ಎಂಚಿನ ಕಷ್ಟಗಳು ನಂಗೆ ಒದಗಾದ ಕೊರಪೇರಿ ನಂಗೆ ಪಣೀರ ಸಾಧ್ಯ ಇಜ್ಜಿ ಐಕ್ಯಬೋಡಾದ ನಮ್ಮ ರೊಟ್ಟು ಮಾತೆಲ್ಲ ಕೂಡ ಒರಿಯಡ್ದೋರಿ ಸಾಕಾರ ಇದ್ದಂದು ಒಂಜಿ ಕಾರ್ಯಕ್ರಮ ಕೂಡ ಮಲ್ಪಲೆಕ್ಕ ಇಜ್ಜಿ ಬೊಕ್ಕೋರಿ ನಮ್ಮ ತರೆದಕ್ಕ ಒಂದೇ ನಾವು ಹೋಪಲೆಕ್ಕಲ್ಲ ಇಜ್ಜಿ ದಾಯಕರಣಕ ಪ್ರತಿಯೊರಿಗೆ ಸಹಕಾರ ಬೋಡೆ ಬೋಡ ಅಂಚನ ಜನಸೇವೆ ಜನಾರ್ದನ ಸೇವೆ ಪಡ್ತೇವೆ ಅಂಚಿದರ ಜನಕ್ಕಳ ಸಹಕಾರ ಮಾತು ಪಡೆಯೊಂದು ನಲ್ಲಾದ ಕೂಡ ಸಂಸ್ಥೆನ ಉತ್ತರೋತ್ತರ ಅಭಿವೃದ್ಧಿ ಆಪಣಿಸುವ ದೇವರೇ ಪ್ರಸಾದ ರೂಪದ ದೇವರ ಅನುಗ್ರಹಿತ ಕೊರಡು ಪಣದೆ ಭಕ್ತಿಪೂರ್ವಕವಾದ ರಡ್ಡು ಕೈ ಜೋಡಿಸಾದ ಸರಿ ತಗ್ಗಾದ ಮಾಡ್ಬಿಡ್ತಾರ ಪ್ರಾರ್ಥನೆ ಪಾಡಿ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರೋವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ ದೇವ ನಮಃ ಶುಕ್ಲಾಂಬರಂ ವಿಷ್ಣುಂ ಸಜೀವಂ ನಯತೋರ್ಜಂ ಪ್ರಸನ್ನವದಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಎಂದರೋ ಭೂತ शुभावार शुभा नक्षत्राह्यं विशेषणा विशेषतायां शुभायां च मानस्याः नाम्यासवारस्याः ग्रहरिष्टस्थाने स्थानवानस्याः नक्षत्राद्वासमानस्यां विद्या बुद्धि श्रियं फलम् आयुष्यायुरारोग्य ऐश्वर्या वृद्धत्वयमानस्याः धर्मवज्ञानं यजमानस्य तस्या एकान्त्या यजमानस्याः
हेमलतानाम्य पुष्यानक्षत्रमानस्य कर्काटकराशोजातस्य नमो नमः अनेयमानस्याः नवम्यायां शुभायां जमानस्य श्रवणानक्षत्रमानस्याः चन्द्रवादृत्तायां शुभायां जमानस्याः आशियायुक्तायां शुभायां कन्यामास शुभावार शुभानक्षत्रमानस्य दक्षिणायने श्री यजमानस्याः निरातंकवादी ಬಹಳ ಜಾಗೃತವಾದದಿದೆ ಸರ್ವ ಸಿಬ್ಬಂದಿ ವರ್ಗದ ಮಾತೆಲ್ಲ ಕೂಡ ದೇವರೇ ಆಯ್ನ ಕೊನ್ನಡೆ ಉಪಯೋಗವಂತದೆ ವ್ಯವಹಾರ ಕ್ಷೇತ್ರಗಳು ಸರ್ವ ಸಿಬ್ಬಂದಿ ವರ್ಗದಕ್ಕೆ ಮಾತೆಲ್ಲ ಕೂಡ ದೇವರೇ ಕೆಲಸ ಕಾರ್ಯ ಮಾಡ್ಕೊಳಗಾವಡು ಆಯ್ತಾ ಇಂಜಿನಿಯರ್ ಕೆಲಸ ಕಾರ್ಯ ಆದವಡು ಕೆಲಸ ಕಾರ್ಯ ನಿರ್ವಹಣೆ ಮಾಡ್ತಾರೆ ಕೊನ್ನಂಚಿನಕ್ಲಿಗೆ ಆವಡು ಗ್ರಾಹಕ ಬಾಂಧವ್ಯಗೆ ಆವಡು ಕೆಲಸ ಕಾರ್ಯ ನಿರ್ವಹಣೆ ಮಾಡ್ಕೊಳಾವಡು ಸಂಧಾನವಾಡು ವೈಕಳ ಕೂಡ ಕುಂದುಕೊರತೆ ಬಂದರೆ ನಿರಾತಂಕವಾದ ದೇವರ ನಡಪಾದ ದೇವರ ಪ್ರಾರ್ಥನೆ ಬಂತು ಓಂ ಶ್ರೀ ಮಹಾಗಣಾಧಿಪತೇರ್ನಮಃ ಸುಮುಖದಂತಶ್ಚ ಗಯಕರ್ಣಿಕಲಂಬೋದರಶ್ಚ ವಿಕಟೋ ವಿಘ್ನರಾಜಾಯತೆ ನಮೋ ನಮಃ ಪ್ರಸಾದಂ ದೇಶು ಪ್ರಸನ್ನವರದೋ ಭೂತು ಶ್ರೀ ಗುರುಗುಂಡೆ ಪ್ರಸಾದಂ ದೇಹಿ ಸುಮುಖದಂತಶ್ಚ ಗಯಕರ್ಣಿಕಲಂಬೋದರಶ್ಚ ಎಡತ ಕೈ ಮಾಡಿದೆ ಸುಮುಖಾಯ ನಮಃ ಗಣಪತಿಯವರಿಗೆ 3 ಸತ್ಯ ಮಾಡೋಡು ಸುಮುಖಾಯ ನಮಃ ಏಕದಂತಾಯ ನಮಃ ಗಜಕರ್ಣಿಕಾಯ ನಮಃ ಲಂಬೋದರಾಯ ನಮಃ ವಿಕಟಾಯ ನಮಃ ವಿಘ್ನನಾಶಿನೇ ನಮಃ ಗಣಾಧ್ಯಕ್ಷಾಯ ನಮಃ ಬಾಲಚಂದ್ರವೇ ನಮಃ ಕುಮಾರ ಗೌರಿ ನಮೋ ನಮಸ್ತೆ ಅಸ್ತು ಶ್ರೀ ಮಹಾಗಣಾಧಿಪತಯೇ ನಮೋ ನಮಃ श्री महागणपति प्रार्थना समर्पयामि वनस्पतिरसोत्पन्नः गन्धाढ्योदोपोत्तमः वनस्पतिरसोत्पन्नः गन्धाढ्योदोपोत्तमः अग्रे सर्वदेवास्तान्यधर्माण्या प्रमाण्या साध्या सन्ति देवाः भूमियुक्तं तेजायं प्रतेग्रयताहं भाज्योपचारपूजा आराधना किं कर्म करिष्ये गणपतेभ्यो नमः जायामि नमः गणाधिपते नमः महायज्ञेश्वराधः प्रार्थनां समर्पयामि ओं भूर्भुवस्वातस्सवितोर्वीर्यं भर्गो देवस्य धीमहि धियो यो प्रचोदयात् श्री किञ्चरसहं सावितर्महानैवेद्यमृतो विधार्वते स्वाहा ओं श्री महागणपति महानैवेद्यं प्राणाय स्वाहा यानाय स्वाहा गदनाय स्वाहा ओं कलशवाहनैवेद्यं प्राणा 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 यानाय स्वाहा गदनाय स्वाहा अवनाय स्वाहा ब्रह्मणे स्वाहा ब्रह्मणे महानैवेद्यमृतो विधार्वते स्वाहा मध्ये मध्ये पानीयं समर्पयामि पुष्पाणीयं समर्पयामि तड्डगैंडु अल्प देवरन्नदे पालु एक द्रव्यावतिಯನ್ನು ಸಹಸ್ರ ರಾವತಂತ ಸ್ವೀಕರ್ತೆಹಿ ओम स्वामी श्री महागणाधिपते नमो नमः प्रसादं देहि सुप्रसन्नवरदो भवतु सರಿ ಅವಳು ದೇವರ ಸಂಧಾನಡು ಅಗ್ನಿರ್ಮುಖೋ ವಹಿ ದೇವರ ಮುಖ ಬಂತೀರಿ ಅಂಚದವರ ಅಗ್ನಿಯೇ ದೇವರನ್ನ ಮೋಣೆ ಪಣದೆ ಅಂಚದವರ ಅಗ್ನಿ ಸ್ವರೂಪಗಳು ಸೇವೆ ಆಗ್ನೇಯ ಭಾಗಗಳು ಅಗ್ನಿಮಂಟಪಗಳು ಶ್ರೀ ವಿಘ್ನ ನಿವಾರಕ ವಿಘ್ನೇಶ್ವರರು ಮಾಯಾಸ್ವರೂಪಗಳು ಸ್ವೀಕಾರ ಮಾಡಿಕೊಂಡು ಎನ್ನ ಕಾರಣ ಮಾತ್ರ ದೇವರ ವಿಘ್ನ ಇದ್ದ ಅಂದರೆ ಇದ್ದರೆ ನಿರ್ವಿಘ್ನ ಪೂರಕವಾಗಿ ದೇವರ ನೆರವೇರಿಸಬಹುದು ಶಕ್ತಿಯನ್ನು ಗ್ರಹಿಸಿಕೊಂಡು ದೇವರ ಪ್ರಾರ್ಥನೆ ಅಂತಂದು ಮೂಡಿದೆ ಶ್ರೀ ಮಹಾಗಣಾಧಿಪತೇ ನಮಃ ಅಗ್ನಿಂ ಪ್ರತಿಷ್ಠಾಹಂ श्री महागणाधिपते नमः गणानान्तवेदेरण्यं भर्गो देवस्य धीमहि धियो यो न प्रचोदयात् तस्सवितोर्वेदेरण्यं भर्गो देवस्य धीमहि धियो यो न प्रचोदयात् श्रीं क्लीं गौणपते वरवशमानाय स्वाहा गणानान्तं गणपतिं गुबामेकविं गवेनामुपवश्यवत्तरं ज्येष्ठराजं ब्रह्मणस्थानशृण्वति गुरुको कलशको गणपति गणपति स्वस्तिगो गणपति मंडलगो गणपति स्वस्तिगो गणपतिगो अग्नि के स्वस्तिगो मंडलगो स्वस्तिगो निवारक विघ्नेश्वर स्वीकार मंत्रों ಯಾವ ರೀತಿ ಬಂದಾಗ ಏಕನಾಭಾರಷುಣ್ಣನ್ನೋ ದೇವ ಸೇಹಸಾರಂ ಶ್ರೀ ವಿಘ್ನೇಶ್ವರಾಯ ನಮಃ ಗಣನಾಂತಂ ಗಣತಿ ಮಹಾಮೇಕವಿಂ ಕವೀನಾಪವಶ್ಯವತ್ರಂ ज्येष्ठराजमरुणः भारषुण्वन्नो देवसेहसारं श्री विघ्नेश्वराय नमः गणानान्तं गणपतिं गुबामेकविं कवीनामुपवश्यवत्रं ज्येष्ठराजं नमः मूर्ति प्रसन्नाद्यं समर्पयामि उपवीतं समर्पयामि छत्रं समर्पयामि चामरं समर्पयामि नृत्यं समर्पयामि समस्ता सर्वराजोपचारपूजाराधना किं कर्म करिष्ये
ह्रीं क्लीं गौं नमानाय स्वाहा गणानान्तर्महामेकवीं कवीनापुत्रं ज्येष्ठधार्महम् ॐ ब्रह्मस्पार्शुण्डन्नोदेव सदां ह्रीं क्लीं गौं नमानाय स्वाहा गणानान्तर्महामेकवीं एकैकद्रव्यावतेन सहस्रारावतिं स्वीकर्तेः ॐ गणानान्तं गणतिमहामेकवीं कवीनामुपवश्यवत्रम् गणपतिं गुहामेकवीं कवीनामुपवश्यवत्रम् ज्येष्ठराजं ऋणः अक्षतां समर्पयामि पुष्पाणि अक्षतां समर्पयामि अग्निस्पर्शवन्तोल्ले भूस्पर्शयामि अन्तरिक्षमोर्भवसम् ओम गणानान्तं गणतिमहामेकवीं कवीनामुपवश्यवत्रं ज्येष्ठराजं ब्रह्मस्पार्शुण्डन्नो देवी सुसारं ह्रीं क्लीं गौं नमानाय स्वाहा गणानान्तं गणतिमहामेकवीं कवीना विघ्नेश्वरमूर्तेर्नमः ओम ह्रीं क्लीं गौं गणपतिमानाय स्वाहा विघ्नेश्वरमूर्ते नमः ओम ह्रीं क्लीं गौं गणपतिमानाय स्वाहा विघ्नेश्वरमूर्ते नमः ओम ह्रीं क्लीं गौं गणपते वरमानाय स्वाहा विघ्नेश्वरमूर्ते नमः ओम ह्रीं क्लीं गौं गणपते वरवरं सर्वजनमेभ्यमानाय विघ्नेश्वरमूर्ते नमः ओम ह्रीं क्लीं गौं नमानाय स्वाहा विघ्नेश्वरामूर्ते नमः ओम ह्रीं क्लीं गौं नमानाय स्वाहा विघ्नेश्वराय नमः प्रार्थना उंटुंदी कवीनामुपवश्यवत्रं ज्येष्ठराजं ब्रह्मणः ब्रह्मस्पार्शुण्डन्नो देवी सदां ह्रीं क्लीं गौं नमानाय स्वाहा अग्निमध्ये अष्टदिक्पालकवाದಂತ ಆದಿತ್ಯಾದಿ ಸೂರ್ಯಾದಿ ನವಗ್ರಹ ದೇವರಿಗೆ ಸಮೇತವಾದ ಅವಧಿಯನ್ನು ಕೊಡ್ತಾನೆ ಈ ಕೊನ್ನರಗೂಡ ಮಲ್ಪ ಸೇರಿದ ಸಂಪೂರ್ಣ ಫಲ ನಂಗೆ ಅನುಗ್ರಹ ಪ್ರಸಾದ ಸಿದ್ಧಿ ಮಡಪಾದ ಕೊರ್ಪುಜೇರೆ ಕೊರುಡು ನನಗೆ ಈ ಒಂಜಿ ಪೂರ್ಣಾವಧಿ ಕೊರಡಾಪು ಪೂರ್ಣಾವಧಿ ಪಣ್ಣಾಣಗ ಒಂಜಿ ಶ್ರೇಷ್ಠ ಪಂಪಿತರ ಮಹತ್ವ ಪಡೆದನ ಪಂದೆ ಆಜ್ಞಾ ಪಣ್ಣಾಣಗ ತುಪ್ಪ ಕರಿಕೆ ಗೋಟು ತಾರಾಯಿ ಫಲಪುಷ್ಪ ಈ ಕೆಲವೊಂಜಿ ವಿಶೇಷವಾದಂಥ ಪಣ್ಣಾಣಗ ಒಣ ಫ್ರೂಟ್ಸ್ಗಳನ್ನು ಪಡೆದು ಇತ್ಯಾದಿ ಮಾತ ಕೊರ್ನಾಣ ನಮ್ಮ ಮಲ್ಪಾಯ ಸೇವೆದ ಸಂಪೂರ್ಣ ಫಲ ದೇವರ ಅನುಗ್ರಹ ಪ್ರಸಾದ ಸಿದ್ಧಿಗಳನ್ನು ಪಾಲ್ಗೊಳ್ತೇವೆ ಆ ಪ್ರಕಾರವಾದ ಮತ್ತು ಒಟ್ಟು ಶ್ರದ್ಧಾ ಭಕ್ತಿಪೂರ್ವಕವಾದ ಪಣ್ಣಂಚ ಸೇವನೆ ಶ್ರೀ ವಿಘ್ನೇಶ ದೇವರಲ್ಲಿ ಸಂತೋಷವಾದ ಸ್ವೀಕಾರವನ್ನು ತೊಂಡು ಹಣ್ಣುಕಾಯಿ ಪಣ್ಣಾಣಗ ಶ್ರೇಷ್ಠ ಅಂತಂದು ಕುದರಿ ಪರ್ಣದೆತ್ತ ಚೋಲಿದತ್ತ ದಕ್ಕನಾಡ ತೊಯ್ಯಡ ಚೋಲಿ ದಯ್ಯ ಸಾಧ್ಯ ತಾರದೆಪ್ಪ ತೆಕ್ಕಿದ ದಕ್ಕನಾಡ ತಿಪ್ಪಿಡಿ ದಯ್ಯ ಸಾಧ್ಯ ಇಜ್ಜಿ ಅವು ಶ್ರೇಷ್ಠವಾದಂಥದ್ದು ಒಂಜಿ ಮಡೆದ ಅಪನೋಸ್ತದ ಐಕ್ಯಬೋಡ ಶ್ರೇಷ್ಠತೆ ಬಂದೇರಿ ಬೊಕ್ಕ ಒರ್ಪೆಲರ ದೇಯರ ಬಲ್ಲಿ ಪಂಪಳ ಉದ್ದೇಶ ಜಪನ್ ನನಗ ಕನ್ನಡದ ಕೈಲಿ ಕಡತ ಮಂತ್ರಾಣ ಕೊಡೆತ ಮಂತ್ರಾಣಗ ಬಾರಾಂಡು ಅವೇ ಬಾರಡು ನುಂಗಾದು ಅರಿಮಂತ್ರಾಣಗ ಬಂತರ್ಯಾಂಡು ಅವೇ ಬಾರಡು ನಮ್ಮ ನುಂಗಾದು ಬೇಯ್ಪಾದು ವರ ಕುಡ ಬೇಯ್ಪಾದು ನಮ್ಮ ಅರಿಮಂತ್ರಾಣಗ ನುಂಗಾದ ಅರಿಮಂತ್ರಾಣಗ ಅವು ಉರ್ಪರೆ ಹೊರಬೇಪಾಣ ಸುಕೂಡ ದೇವರ ದಿಶೆದ ಅವಳದ ಐಕೋಟ ಶ್ರೇಷ್ಠತೆ ಅಂತಂದ್ರೆ ಅಂಚದವರ ದೊಡ್ಡ ಶ್ರದ್ಧಾ ಭಕ್ತಿಪೂರ್ವಕವಾದ ಮಹಲ್ಪಾಶೆ ಬಿಡದವರ ಪಣ್ಣಾಣಗ ಯಾವ ರೀತಿಯ ಪಣ್ಣಾಣಗ ಅಗ್ನಿ ಮೂಲಕವಾದ ಪಣ್ಣಂಚ ಸೇವೆ ಸಂಪೂರ್ಣವಾದ ಆ ಪೊತ್ತು ಭಸ್ಮದೂರಪಣ ಪಡ್ಕೊಂಡು ಅಂಚನೆ ಸಮಸ್ತ ಗ್ರಹಚಾರ ದೋಷ ಮಲ್ಪ ದೂರ ಮಲ್ಪ ಕುಡಿದು ಸದಾಕಾಲ ಪ್ರೀತಿಪೂರ್ವಕವಾದ ಬಂಧು ಮಿತ್ರ ಬಂಧು ಬಾಂಧವ್ಯರೇ ಸಂಬಂಧಿ ವರ್ಗದಲ್ಲೇ ಬೊಕ್ಕ ಸರ್ವೇರ್ಲ ಕೂಡ ಬಂದು ಸೇರಿದೆ ಕಾರ್ಯಕ್ರಮ ಪೂರ್ಣ ಮಲ್ಪಾಯರೆ ಅಂಚದವರ ಹೆಚ್ಚಿನ ಜನಸಂಖ್ಯೆ ಸೇರಿಯರ ಅನಾನುಕೂಲವಾದಕೊಂಡು ಐಕ್ಯಬೋಡಾದ ಮತ್ತೊಟ್ಟು ಹಿತಮಿತವಾದಂಥ ದೇವರ ಸನ್ನಾರಡು ಒಂಜಿ ಪೂಜೆ ಪುಸ್ಕಾರಾದಿ ಆಡಂಬರ ಮಲ್ಪಣೆ ಪಣ ದೇವರಿಗೆ ಫಲಪೂಡ ಪಂಪಿಗೆರೆ ದೇವರ ಸಂಧಾನ ಮತ್ತೊಟ್ಟು ದಾಲ ಇಜ್ಜಿನಾಣಗ ತುಡರು ಬೊತ್ತಾದೆ ಅಥವಾ ಒಂಜಿ ತುಳಸಿ ನೀರ್ದಿದೆ ಕೈ ಮುಗಿನಾಣಗ ಅಲ್ಪ ಅಸ್ತುವಂಬೆನೆ ಅಂಚತರ ಆಶೀರ್ವಾದ ಸದಾಕಾಲ ಸಮಸ್ತೆ ಎಲ್ಲ ಸರ್ವೇರಗಳ ದೇವರೇ ಅನುಗ್ರಹ ಪ್ರಸಾದ ಸಿದ್ಧಿಗುಣ ಪಾದಗುರುಡು ದೇವರ ಪ್ರಾರ್ಥನೆ ಗಂಟೆ ಮುತ್ತೋಲಿಯ
गणानान्तं गणपतिं वामे कविं कवीनामुपवेश्यवदनं ज्येष्ठराजं ब्रह्मणः ದೇವರ ಸನ್ನಿಧಾನಡು ಪರಿಪೂರ್ಣವಾದಂಥ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಪೂರ್ವಕವಾದ ನಮ್ಮ ಮಲ್ಪಾಯದಾಗಲಿ ಅಂಚದವರ ಸರ್ವ ಸಿಬ್ಬಂದಿ ವರ್ಗದಾಗಲಿ ಸರ್ವ ಭಕ್ತಾಮಾನಿಗಳು ಸರ್ವ ಇಲ್ಲದ ಕುಟುಂಬ ಸಂಸಾರದಾಗಲಿ ಅಂಚದವರ ಮಾತೆಲ್ಲ ಕೂಡ ಸೇರೊಂದು ಕಿಂಚಿತ ಸೇವಾರೂಪಡು ದೇವರ ಸಂಧಾನಡು ಪರಿಪೂರ್ಣವಾದಂಥ ಕಾರ್ಯಕ್ರಮ ಮಲ್ಪಾಯರು ಕಟ್ಟ ಕಡೆಗಾಣಗ ಈತ ದೇವರ ಪ್ರಸನ್ನ ಕಾಲ ಪಂತೇರಿ ಪ್ರಸನ್ನ ಕಾಲ ಪಣ್ಣಾಗ ದೇವರ ಸಂತೋಷಪೂರ್ಣ ಸಮಯ ಆ ಸಮಯಡು ನಮ್ಮ ಇಂಚಿನ ಮಾತ ದೇವರ ಸಂಧಾನಡು ಆರಿಕೆ ಮಲ್ಪೋರ ಐಕೆ ಮಾತ ಭಗವಂತೆ ಅಸ್ತು ಅಂಬಿತನ ವಿಶ್ವಾಸ ಆ ವಿಶ್ವಾಸವೇ ನಂಗೆ ಫಲದಾಯಕ ಆ ವಿಶ್ವಾಸ ಇದ್ದಿರಾಣಿಗೆ ಫಲ ಕೊಟ್ಟರೆ ಫಲ ಕೂಡ ಸಾಧ್ಯವಾದಂಥದ್ದು ಅಂಚದವ್ರ ದೊಡ್ಡ ಏತೋ ಕಷ್ಟ ಬರ್ತದೆ ಇನಿಮುಟ್ಟವೂ ಕೂಡ ದೇವರ ಸಂಧಾನಡು 26ನೇ ವರ್ಷ ಅದೇ ಕರಿದೆ ನಾನು 27ನೇ ವರ್ಷ ನಲ್ಲಾದ ಕೂಡ ದೇವರೇ ಹೊರಳುಡೆ ನಿರ್ವಿಘ್ನಪೂರ್ವಕವಾದ ಸರ್ವ ಭಕ್ತಾಮಾನಿಗಳು ಸರ್ವ ಸಿಬ್ಬಂದಿ ವರ್ಗದಾಗಲಿ ಒಕ್ಕ ಸರ್ವ ಗ್ರಾಹಕ ಬಾಂಧವರನ್ನ ಸರ್ವ ಸಹಕಾರ ಮೂಲಕವಾದ ನಲ್ಲಾದ ಕೂಡ ದೇವರೇ ಇಂಚಿತನ ಸಂಸ್ಥೆನ ಹೆಚ್ಚೆಚ್ಚರೈತೆ ಇದೆ ಒಂಜೇಕೆ ಪತ್ತಾದ ಪತ್ತೆಗೆ ನೂದಾದ ಹುಟ್ಟುಪಾಡಿನ ಶಕ್ತಿ ಅನುಗ್ರಹಿಸಿಕೊಂಡು ಏಪನ ಕೂಡ ಲಕ್ಷ್ಮೀ ಕೀರ್ತಿ ಕೂಡ ಪ್ರಾಪ್ತಿ ಆವಂದಿರುತ್ತದೆ ಲಕ್ಷ್ಮೀ ಕೃಪಾ ಕಟಾಕ್ಷ ಸದಾಕಾಲ ದೇವರ ದಿಂಜಾದ ಕೊರದು ಐದು ಹೆಚ್ಚಿಗೆ ಆರೋಗ್ಯ ಭಾಗ್ಯಲು ಸದಾಕಾಲ ದೇವರೇ ನೆಮ್ಮದಿಲ್ಲ ಸುಖ ಸಂಸಾರ ದೇವರ ನೆಮ್ಮದಿಲ್ಲ ಅನುಗ್ರಹಿಸಿಕೊಳ್ಳುವುದು ಜೋಕರಿಗೆ ವಿದ್ಯಾಕ್ಷೇತ್ರ ಉನ್ನತವಾದ ಪದವಿ ಕ್ಷೇತ್ರ ಉನ್ನತವಾದ ಸ್ಥಾನಮಾನ ಇತ್ಯಾದಿ ಮಾತ ರಣಪಾಲ ಶಕ್ತಿ ಸದಾಕಾಲ ದೇವರ ಅನುಗ್ರಹಿಸಿಕೊಳ್ಳುವುದು ಅಂಚದವರ ಎನ್ನಿನ ಕಾರಣ ಮಾತ ವಿಘ್ನೇಶ್ವರ ದೇವರ ಸಂತೋಷವಾದ ಸ್ವೀಕಾರವನ್ನು ತಂದು ಆ ಸಂತೋಷವಾದಂಥ ಪ್ರತಿಫಲವಾದಂಥ ದೇವರನ್ನ ಪಾದಗೆ ಅರ್ಪಿತವಾದ ಆ ಪಾದದ ಸ್ಪರ್ಶವಾದಂಥ ಪ್ರಸಾದ ಸಮಸ್ತೆಲ್ಲ ದೇವರ ಮಡಿದಿಂಜಾದುಕೊಳ್ಳುವುದು ದೇವರ ಪ್ರಾರ್ಥನೆ ಯಾ ಮಲ್ಲೆಕರವಲ್ಲೇ ಸ್ವಸ್ತಿ ಭಕ್ತಿ ಶ್ರದ್ಧಾಂ ಮೇಧಾಂ ಶ್ರಿಯಂ ಬಲಂ ಆಯುಷ್ಯಂ ಆರೋಗ್ಯಂ ತೇಜಃ ಅವ್ಯವಾಹನ ಶ್ರೀ ಮಹಾಗಣದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಶ್ರೀ ದುರ್ಗಾಪರಮೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಗೋವಿಂದ ಪಾಡ್ನೆ ಸುತ್ತು ಒತ್ತಡ್ಡ ಬರಲಿ ಯಾನಿ ಕಾನಿ ಪಾಪಾರಿ ಜನ್ಮಂತರ ಕದಾನಿ ತಾಂತಾನಿ ವಿನಶ್ಯಂತೆ ಹೃದಯಕ್ಕೆ ನಾ ಪದೇ ಪದೇ ನಮಸ್ಕಾರಂ ಸಮರ್ಪಯಾಮಿ.
ಮಹಾಗಣಪತಿಯ ಪೂಜೆ ಆಯುಧ ಪೂಜಾರಿಗಳನ್ನು ಸಮಸ್ತೆಲ್ಲ ಕೂಡ ಪ್ರೀತಿಪೂರ್ವಕವಾಗಿ ಕುಬರ್ನಗಳಿಗೆ ಆಯ್ತಾ ವಿಶೇಷವಾದ ಸತ್ಯನಾರಾಯಣರು ಫಲಾರದ ವ್ಯವಸ್ಥೆ ಅವರು ಪ್ರತಿಯೊಂದು ಕೂಡ ದೇವರ ಸಂತಾನಗಳು ಅವಾಗ ಕೊರೋನಾ ಮಹಾಮಾರಿಯಿಂದ ಹಿಡಿದುಂಬು ಭಾಳ ವಿಜೃಂಭಣಾಪೂರ್ವಕವಾದ ಮತ್ತೊಂದು ಬರ್ತಂತಾರೆ ಆಂಡ್ ಅನಿವಾರ್ಯ ಕಾರಣಾಂತರದಾರ ದೇವರ ಸಂಧಾನ ಪಣ್ಣನಕ ನಮ್ಮ ಮನಸ್ಸಿಗೆ ಇಂಚ ಪಣ್ಣಾರ ದೇವರು ಯಾವ ರೀತಿ ಆದಂಥ ದೇವರ ತನಕ ಇಂಚಿತನ ಮಲ್ಪೊಲೆ ಪಣ ದೇವರ ಸೂಚನೆ ಕೊಡ್ತಾರೆ ಆ ರೀತಿ ಆದಂಥ ದೇವರ ಸಂಧಾನ ಮಂತಂದು ಬರೋದಿಲ್ಲ ದಯಕಾರಣ ದೇವರ ಆಡಂಬರ ಮಲ್ಪೊಲೆ ಪಣ್ಣದ ಕಣ್ಪಿಜರಿ ಹಿಂದುಳ ಸೇವನೆ ಮಂತ್ರನ ದೇವರ ಕೈಕೊಂಡ್ವಿ ಆ ಪ್ರಕಾರವಾದ ದುರ್ಗಾ ಪರಮೇಶ ದೇವರನ್ನ ಸನ್ನಿಧಾನಗಳು ವಿಶೇಷವಾದಂಥ ಗಣಪತಿ ದೇವರನ್ನ ಪೂಜೆ ಆ ಆಯುಧ ಪೂಜಾದಿಗಳು ಮಲ್ಪಾಯಿರಿ ಆ ಮಲ್ಪ ಸೇವೆದ ಸಂಪೂರ್ಣ ಫಲದ ಪ್ರಸಾದ ಪೂರ್ಣ